ತಾನೊಬ್ಬ ಪತ್ರಕರ್ತನೆಂದು ಹೇಳಿಕೊಂಡು ಖಾಸಗಿ ವಾಹಿನಿ ಇಟಿವಿಯ ನಕಲಿ ಗುರುತು ಚೀಟಿಯನ್ನು ಉಪಯೋಗಿಸಿಕೊಂಡು ತಿರುಗಾಡುತ್ತಿದ್ದ ವ್ಯಕ್ತಿಯನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧಿಸಿದ್ದಾರೆ. ಲಾಕ್ಡೌನ್ ಹಿನ್ನೆಲೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಬೈಕ್ ಸವಾರನೊಬ್ಬ ತನ್ನ ಬೈಕ್ಗೆ ಪ್ರೆಸ್ ಅಂತ ಬರೆಸಿಕೊಂಡು ತಿರುಗಾಡ್ತಾ ಇದ್ದ. ಇದನ್ನು ಕಂಡ ಡಿಸಿಪಿ ರಾಮರಾಜನ್ ತಡೆದು ನಿಲ್ಲಿಸಿ ವಿಚಾರಣೆ ನಡೆಸಿದಾಗ ಈತ ಪತ್ರಕರ್ತ ಅಲ್ಲ ಎಂಬ ಮಾಹಿತಿ ಗೊತ್ತಾಗಿದೆ. ತಕ್ಷಣ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆ ಕರೆದೊಯ್ದು 420 ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾರಾದರೂ ನಕಲಿ ಗುರುತು ಚೀಟಿಯನ್ನು ಇಟ್ಟುಕೊಂಡು ಅಡ್ಡಾಡುತ್ತಿದ್ದರೆ ಅಂತವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಸಿಪಿ ರಾಮರಾಜನ್ ತಿಳಿಸಿದ್ದಾರೆ. ಸೆಕ್ಯೂರಿಟಿ ಫೋರ್ಸ್ ಇದು ಸರ್ ಟ್ಯಾಗ್ ರೀ ಅವರು ಎಮರ್ಜೆನ್ಸಿ ಮೊನ್ನೆ ಹಿಂಗೆ ಹೋಗ್ತಾ ಇದ್ದಾಗ ಕೇಳಿದ್ರು ಹೌದು ಇದು ಕೆಲಸ ಮಾಡ್ತೀವಿ. ಹೌದು ಮಾಡ್ತೀವಿ ಅಣ್ಣ ಡ್ಯೂಪ್ಲಿಕೇಟ್ ID ಕಾರ್ಡ್ ರೆಡಿ ಮಾಡಿಬಿಟ್ಟು ಬಂದು ನಮ್ಮ ಕಡೆ ವಿ ಹ್ಯಾವ್ ಐಡೆಂಟಿಫೈಡ್ ಹಿಮ್. ಆ ಥರ ಕೇಸಸಲ್ಲಿ 100% ವಿಲ್ ಟೇಕ್ ಕ್ರಿಮಿನಲ್ ಆ್ಯಕ್ಷನ್ ಅಗೇನ್ಸ್ಟ್ ಯೂಸ್. ಸೊ ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ. ಈ ಥರ ಮಿಸ್ಯೂಸ್ ಮಾಡ್ತಾರಂದ್ರೆ 100% FIR ಆಗುತ್ತೆ. ದೇ ಹ್ಯಾವ್ ಟು ಫೇಸ್ ದ ಲೀಗಲ್ ಕಾನ್ಸಿಕ್ವೆನ್ಸಸ್. ಅಫೆನ್ಸಸ್ ಬೇರೆ ಅಫೆನ್ಸಸ್ ಏನೇ ಇಂಪರ್ಷನೇಷನ್ ಮಾಡಿರುತ್ತಂದ್ರೆ ಅದು ಕೂಡ ಸೇರಿಸಿ ನಾವು ಮಾಡ್ತೀವಿ. ಇನ್ನೊಬ್ಬರಂದರೆ ಹೇಳಿಬಿಟ್ಟು ಇವ್ರು ಮಾಡೋದು ಮತ್ತು ಇಫ್ he is not in that organization, if he is